ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಎಸ್ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಟ್ಸ್. ಎನಿವೇಸ್, ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ರತಿ ಶೆಣೈ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಹೇಗಿದ್ದೀರಾ? ಮನೇಲೆಲ್ಲ ಸೂಪರಾ? ಓಕೆ, ಫ್ಯಾಂಟಾಸ್ಟಿಕ್. ಮೇಡಮ್, ಏನ್ ಅಡಿಗೆ ಹೇಳ್ಕೊಡ್ತಾ ಇದ್ದೀರಾ ಇವತ್ತು? ತಿಂಗಳವರೆ ಬೆಂದಿ ಅಂತ ಹೇಳಿದ್ರೆ ತಿಂಗಳಿಗೆ ಒಂದ್ಸರಿ ಮಾಡೋದಾ ಅಲ್ವಾ? ಓಕೆ, ಹಾ, ಓಕೆ, ಸರಿ. ಅದೊಂದು ಕಾಳಿನ ಹೆಸರು. ಕೊಂಕಣಿಯಲ್ಲಿ ಹೇಳುವ ಅಭ್ಯಾಸ. ಓಕೆ, ಹಾ. ತಿಂಗಳವರೆ ಗಸಿ ಅಂತ ಹೇಳ್ತಾ, ಅದು ಬೇರೆ ತರ, ಇದು ಖಾರದ್ದು. ಓಕೆ, ಸರಿ, ನೋಡೋಣ ಹೆಂಗಿರುತ್ತೆ, ಏನಿರುತ್ತೆ ಸ್ಪೆಷಲ್ ಅಂತ. ಅಡಿಗೆ ಶುರು ಮಾಡೋದಾ? ಓಕೆ, ಮೊದ್ಲಿಗೆ ಏನ್ ಕೊಡ್ಲಿ? ಫಸ್ಟಿಗೆ ಒಂದು ಕಡೆ. ಓಕೆ, ಸ್ಟವ್ ಆನ್ ಮಾಡ್ತೀನಿ. ಓಕೆ, ಸಾಕಾ? ಓಕೆ, ಎಸ್ ಮೇಡಮ್. ಈಗ ನಾನು ಬೆಳ್ಳುಳ್ಳಿ ಹಾಕ್ತೇನೆ. ಓಕೆ, ಸೊ ಇದರಲ್ಲಿ ಖಾರ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೊಂದು ಖಾರ ಈಗ ನಮ್ಗೆ ಜಾರ್ ಬೇಕು, ಸಣ್ಣ ಮಿಕ್ಸಿದ್ದು. ಮಿಕ್ಸಿ ಜಾರ್. ಇದು ಸ್ವಲ್ಪ ಬೇಯಿಸ್ಲಿಕ್ಕೆ ಆಗುವಾಗ ಅದು ರೆಡಿ ಆಗ್ತದೆ. ಓಕೆ, ಫಸ್ಟಿಗೆ 4 ಮೆಣಸು ಹಾಕ್ತೇನೆ. ಮೆಣಸು. ಓಕೆ, ಮೆಣಸನ್ನ ಮೊದಲೇ ಫ್ರೈ ಮಾಡಿದ್ದೀರಲ್ವಾ? ಓಕೆ, ಸ್ವಲ್ಪ ಹುಳಿ ಹಾಕ್ತೇನೆ. ಹುಳಿ. ಓಕೆ, ನಿಮ್ಮ ಅರುಣಾ ಮಸಾಲ ಹಾಕಿ. ಯಾವುದೆಲ್ಲ ಹಾಕಬೇಕು? ಅರುಣಾ ಮಸಾಲ, ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಓಕೆ, ಸೊ ಅರುಣಾ ಚಿಲ್ಲಿ ಪೌಡರ್ ಎಷ್ಟು ಬೇಕಾಗುತ್ತೆ? ಹಾಕಿ. ಓಕೆ, ಅರುಣಾ ಟರ್ಮರಿಕ್ ಪೌಡರ್ ಎಷ್ಟು? 2 ಸ್ಪೂನಾ? 2 ಸ್ಪೂನ್. ನೆಕ್ಸ್ಟ್ ಸ್ವಲ್ಪ ಹುಳಿ ಮಾಡಿ ಮತ್ತು ಸ್ವಲ್ಪ ನೀರು ಹಾಕಿ. ಇವಾಗ ಸ್ಟಾರ್ಟಿಂಗ್ ಡೈರೆಕ್ಟ್ ಹುಳಿ ಮಾಡಬೇಕಾ? ಓಕೆ, ಸಾಕಾಗುತ್ತಾ? ಓಕೆ, ಡನ್. ಹಾ, ನೆಕ್ಸ್ಟ್ ಬಟಾಟೆ ಹಾಕ್ತೇನೆ. ಓಕೆ, ಹಾ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಆಲೂಗಡ್ಡೆ. ಓಕೆ, ಈಗ ಬಿಂಬಳಿ ಹಾಕ್ತೇನೆ. ಓಕೆ, ಬಿಂಬುಳಿ. ಓಕೆ, ಸೊ ಅದರ ಹೆಸರು ಕೇಳಿದಾಗಲೇ ಬಾಯಲ್ಲಿ ನೀರು ಬರುತ್ತೆ ರುಚಿ ಆದ ಮೇಲೆ ಎಲ್ಲ ರುಚಿ ಆಗ್ತದೆ ಅಲ್ವಾ? ಸೊ ಖಾಲಿ ಅದನ್ನೇ ನಾವು ಚಿಕ್ಕದಿರುವಾಗೆಲ್ಲ ಮೆಣಸಿನ ಹುಡಿ ಮತ್ತೆ ಉಪ್ಪು ಹಾಕಿ ಸರಿ ಹೊಡಿತಾ ಇದ್ವಿ. ಇವಾಗ ಈಗ ನಾನು ತಿಂಗಳವರೆ ಹಾಕ್ತೇನೆ. ತಿಂಗಳವರೆ. ಓಕೆ, ಡನ್. ಇದು ನೀರಲ್ಲಿ ನೆನೆಸಿಟ್ಟು ಸ್ವಲ್ಪ ಉಪ್ಪು ಹಾಕಿ ತಂದಿದ್ದೇನೆ, ಬೇಯಿಸಿ. ಓಕೆ, ಸೊ ಇದನ್ನು ಮೊದಲು ಬೇಯಿಸ್ಬಿಟ್ಟು ಮತ್ತೆ ಉಪ್ಪು ಹಾಕಿ ಒಂದು ಗುದಿ ತೆಗೆದು ತಣ್ಣಗೆ ಮಾಡಿ ಇಲ್ಲಿ ತಂದದ್ದು. ಓಕೆ, ಓಕೆ, ಡನ್. ಎಸ್, ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಉಪ್ಪು. ಎಸ್, ಈಗ ಮಸಾಲೆ ಇದನ್ನು ಹಾಕೋದಾ? ಇವಾಗ ಅಡಿಷನಲ್ ಕಲರ್ಸ್ ಚೆನ್ನಾಗಿ ಬರುತ್ತೆ ಅಲ್ವಾ?
ಸೊ ಇಲ್ಲಿಗೆ ರೆಡಿ ಆಯ್ತಾ? ರೆಡಿ ಆಯ್ತು. ವಾವ್. ಸೊ ಅನ್ನದ ಜೊತೆಗೆ ಒಂದು 5 ನಿಮಿಷ ಬಿಂಬಳಿ ಸ್ವಲ್ಪ ಬೇಯಬೇಕು. ಓಕೆ ಸರಿ. ಹಾ. ಸೊ ಇದು ಹೇಗೆ ರಸಂ ಜೊತೆ ರಸಂ ತರ ನಾವು ತಿನ್ನೋದಾ ಅಥವಾ ಅನ್ನದ ಜೊತೆ? ಅನ್ನಕ್ಕೆ ಮಾಡೋದು ಇದು. ಓಕೆ. ಈಗ ಅನ್ನದಾದ್ಮೇಲೆ ಮಧ್ಯಾಹ್ನದ ಆದ್ಮೇಲೆ ಉಳಿತದೆ. ಸಂಜೆ ದೋಸೆ ಇದ್ರೆ ದೋಸೆಗೆ ತಿನ್ನಬಹುದು. ಓಕೆ ಡನ್. ಇಡ್ಲಿಗೆ ಉಳಿದ್ರೆ ಮಾತ್ರ, ಇಲ್ಲಾಂದ್ರೆ ಮಾಡಿ ತಿನ್ನೋದು ಬೇಡ. ಮಾಡಿ ಪುನಃ ಪುನಃ ಮಾಡ್ಬೇಕಲ್ಲ ಅದು. ಓಕೆ ಓಕೆ. ಹಾ. ಸೊ ತಿಂಗಳವರೆ ಬೆಂದಿ ರೆಡಿ ಆಗಿದೆ. ಈಗ ನಿಮ್ಗೆ ಮಾಡಿ ಇದು ಬೌಲ್ ನಲ್ಲಿ ಹಾಕಿ ನಿಮ್ಗೆ ಸೊ ಕೊಡ್ತೇನೆ. ಇವಾಗ ನಾವು ದೋಸೆ ಅಥವಾ ಅನ್ನದ ಜೊತೆಗೆ ಅಲ್ಲದೆ ಹೀಗೆ ಸೂಪ್ ತರ ಇನ್ನೂ ಸ್ವಲ್ಪ ಖಾರ ಹುಳಿ ಎಲ್ಲ ಹಾಕಿ ಸೂಪ್ ತರ ಕುಡಿಬಹುದು. ಇದನ್ನ ಮಾಡ್ಬೋದು ಆ ತರ. ಟೇಸ್ಟ್ ಸಹ ನೋಡ್ಬೋದು. ಓಕೆ ಸರಿ. ಸೊ ಓಕೆ ಮೇಡಮ್. ಸೊ ನನ್ಗೆ ಇವಾಗ ಹಂಗಿದ್ರೆ ದೋಸೆ ಬೇರೆ ತಂದಿದ್ದೀರಾ, ಖುಷಿ ಆಗ್ತಾ ಇದೆ. ಸರಿ, ಹೊಟ್ಟೆ ಜೋರಾಗಿ ಹಸಿತಾ ಇದೆ. ಸರ್ವ್ ಮಾಡ್ಕೊಡಿ. ಹಾಕ್ತೇನೆ ಇದರಲ್ಲಿ. ರೆಡಿ ಆಗಿದೆ ಅಲ್ವಾ ಇವಾಗ? ಇದು ರೆಡಿ ಆಗಿದೆ. ತಗೊಳ್ಳಿ. ಸ್ಟವ್ ಆಫ್ ಮಾಡ್ಲಾ? ಆಫ್ ಮಾಡಿ. ಓಕೆ. ಸೊ ಇಲ್ಲಿ ದೋಸೆನ ನೋಡಿದಾಗ, ಈ ತರ ಗ್ರೇವಿ ನೋಡಿದಾಗ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ, ಹಸಿವು ಕೂಡ ಆಗ್ತಾ ಇದೆ ಜಾಸ್ತಿ. ಹಸಿವು ಜಾಸ್ತಿ ಆಗ್ತದಲ್ಲ. ಎಸ್. ತಿಂಗಳವರೆ ಬೆಂದಿ ರೆಡಿ ಆಗಿದೆ. ಬೆಂಬಳಿ ಎಲ್ಲ ಹಾಕಿ ಟೇಸ್ಟ್ ಮಾಡಿ ನೋಡಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಮಗೆ ಮೇಡಮ್ ಅವರು ಪ್ರೀತಿಯಿಂದ 2 ದೋಸೆ ಕೂಡ ಇಟ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ತಿಂಗಳಾವರೆ ಬೆಂದಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಬಿಂಬುಳಿ ಬೇರೆ ಇದೆ. ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಾವು ತಿಂತಿದ್ದದ್ದು ಎಲ್ಲ ನೆನಪು ಆಗ್ತಾ ಇದೆ ಬಿಂಬುಳಿ ಎಲ್ಲ ನೋಡಿದಾಗ. ಎನಿವೇಸ್, ಇವಾಗ ಅಂತೂ ತಾಳ ಬೇರೆ ಹಾಕ್ತಾ ಇದೆ ಹೊಟ್ಟೆ. ಬಟ್ ಇವಾಗ ಟೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಹೇಗೆ ಮಾಡೋದು ಅಂತ ಒಂದ್ಸರಿ ನೀವು ನೋಡ್ಕೊಂಬನ್ನಿ. ತಿಂಗಳವರೆ ಬೆಂದಿ ತಯಾರಿಸುವ ವಿಧಾನ. ಮೊದಲು ಹುರಿದ ಒಣಮೆಣಸು, ಹುಣಸೆ ಹಣ್ಣು, ಅರುಣ ಮೆಣಸಿನ ಪುಡಿ, ಅರುಣ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಬೇಯಿಸಿದ ಆಲೂಗಡ್ಡೆ, ಬಿಂಬುಳಿ, ಬೇಯಿಸಿದ ತಿಂಗಳವರೆಯನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ ಹಾಕಿ ಕುದಿಸಿ. ಈಗ ಬಿಸಿ ಬಿಸಿ ತಿಂಗಳವರೆ ಬೆಂದಿ ದೋಸೆಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ವೀಕ್ಷಕರೇ, ದೋಸೆ ಏನೋ ತಂದಿದ್ದಾರೆ, ಅದರ ಜೊತೆಗೆ ತಿಂಗಳಾವರೆ ಬೆಂದಿ ಕೂಡ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅದು ಕೂಡ ನಮ್ಗೆ ತಿನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂಡ್ ಹೇಗಿರುತ್ತೆ ಇದನ್ನೆಲ್ಲ ನೋಡೋಣ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ನಾವು ಹೆಸರು ಕಾಳಿನ ಪೆಸ್ರೆಟ್ ಅಂತ ಸ್ವಲ್ಪ ಮುಚ್ಚಲಾ? ಸೊ ಕಂಪ್ಲೀಟ್ ಹಸಿರು ಕಲರ್ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಂಡೆ. ಇದು ಹಸಿರು ಕಲರ್ ಅಲ್ಲಿ ಸಿಗುತ್ತೆ? ಆಗುವಾಗ ಹಸಿರು ಕಲ್ಲೇ ಬರುತ್ತೆ. ಹೌದಾ? ಓಕೆ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಆಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋರ್ಸ್. ಎನಿವೇಸ್, ನಮ್ಮ ಗೆಸ್ಟ್ ಅನ್ನ ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ಇದೀನಿ. ಬನ್ನಿ. ಎಸ್ ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್. ಅಂಡ್ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಹೆಸರು ಪೆಸರೆಟ್. ಸೊ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಯಸ್, ಸೂಪರ್. ಅಡಿಗೆ ಶುರು ಮಾಡೋದಾ? ಓಕೆ. ಮೊದಲಿಗೆ ಮಿಕ್ಸಿ ಜಾರ್. ಹಾ, ಸಾಕಾಗತ್ತಾ? ಫಸ್ಟ್ ಹೆಸರು ಹಾಕ್ತೇನೆ. ಓಕೆ, ಮೊದಲಿಗೆ ಹೆಸರು ಇಡ್ತೀರಾ? ಓಕೆ. ಹಾ, ಹೆಸರು ಇಡಬೇಕಲ್ಲ ಒಂದು ಅಲ್ವಾ? ಹಾ. ಸೊ ನೀರಲ್ಲಿ ನೆನೆಸಿಡ್ಬೇಕಲ್ವಾ? ಹೌದು. ಓಕೆ. 1 ಗಂಟೆ ಅದನ್ನ ಸ್ವಲ್ಪ ಉದ್ದಿನ ಬೇಳೆ. ಉದ್ದಿನ ಬೇಳೆ. ಹೌದು. ಇದು ನೀರು ಹಾಕಬೇಡಿ. ಬೇಡವಾ? ಬೇಡ, ನೀರು. ಓಕೆ. ಹಾ. ಇದು ಫಸ್ಟ್ 2 ಸತಿ ಇದು ಮಾಡಿ. 2 ಸತಿ ತಿರುಗಿಸ್ಬೇಕಾ? ಹೌದು. ಓಕೆ. ಹಾ. ಸಾಕಾಗತ್ತಾ? ಓಕೆ, ಡನ್. ನೆಕ್ಸ್ಟ್ ಇವಾಗ ಬೌಲ್ ಸಾಕಾಗತ್ತಾ? ಸಾಕು. ಓಕೆ. ಸೊ ಇದಕ್ಕೆ ಹಾಕ್ಲಾ? ಇದಕ್ಕೆ ಹಾಕಿ. ಓಕೆ.
ಮೇಡಮ್ ಹೆಸರು ಕಾಳು ಬಿಟ್ಟು ಬೇರೆ ಏನ್ ಕಾಳು ಹಾಕ್ಬೋದು ಇದಕ್ಕೆ? ಇದಕ್ಕೆ ಏನು ಹಾಕಿ ಇದೆರಡು ಅಲ್ಲ, ಇವಾಗ ಹೆಸರು ಕಾಳು ಪೆಸರೆಟ್ ಅಲ್ವಾ, ಹೌದು. ಅದೇ ತರ ಬೇರೆ ಏನ್ ಮಾಡ್ಬೋದು ನಮ್ಗೆ? ಬೇರೆ ಯಾವ್ದಾದ್ರು ಕಾಳಿನ ಕಾಳು ಎಲ್ಲ ದೋಸೆ ಹಾಕಿ ಮಾಡ್ಬೋದು. ದೋಸೆ ಮಾಡ್ಬೋದು. ಅದು ಟೇಸ್ಟ್ ಬೇರೆ ಆಗ್ತದೆ, Okay. ಇದ್ರದ್ದು ಬೇರೆ ಆಗ್ತದೆ. ಓಕೆ ಡನ್. ಹೌದು. ಎಸ್, ಇವಾಗ ನೆಕ್ಸ್ಟ್. ನೆಕ್ಸ್ಟ್ ನಾವು ನೀರುಳ್ಳಿ ಹಾಕ್ತೇನೆ. ಹ್ಮ್. ಇದು ಕಾಯಿ ಮೆಣಸು ಹಾಕ್ತೇನೆ ಫಸ್ಟಿಗೆ. ಸ್ವಲ್ಪ ಅರಣ ಮಸಾಲೆ ಖಾರ ಪುಡಿ ಹಾಕಿ. ಎಸ್, ಅರುಣಾ ಚಿಲ್ಲಿ ಹೌದು, ಪೌಡರ್. ಸ್ವಲ್ಪ ಸಾಕು ಸಾಕು. ಎಸ್, ನೆಕ್ಸ್ಟ್. ಸ್ವಲ್ಪ ಹಳದಿ ಹುಡಿ ಹಾಕಿ. ಸ್ವಲ್ಪ ಹಳದಿ. ಸ್ವಲ್ಪ ಅಂದ್ರೆ ಸ್ವಲ್ಪ. ಓಕೆ, ಸಾಕಾ? ಸಾಕು ಸಾಕು ಸಾಕು. ಓಕೆ ಡನ್. ಎಸ್. ಈಗ ನಾನು ಟೊಮೆಟೊ ಹಾಕ್ತೇನೆ. ಹಾ, ನೀರುಳ್ಳಿ ಹಾಕ್ತೇನೆ. ಓಕೆ. ಸ್ವಲ್ಪ ಉಪ್ಪು ಹಾಕ್ತೇನೆ. ಸ್ವಲ್ಪ ಉಪ್ಪು. ಓಕೆ, ಹಾ. ಈಗ ಸೊ ಒಂದ್ ಸೈಡ್ ಅಲ್ಲಿ ಇದನ್ನು ಕಾವು ಹಿಡಿ. ಯಾ. ಎಣ್ಣೆ ಹಾಕ್ಲಿಕ್ಕಿದ್ಯಾ? ಎಣ್ಣೆ ಹಾಕಿ ಸ್ವಲ್ಪ ಹಾಕಿದ್ರೆ ಸಾಕು. ಈಗ Yes. ಜಾಸ್ತಿ ಬೇಡ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಸಾಕು ಸಾಕಾ? ಸಾಕು ಸಾಕು. ಓಕೆ. ಸ್ವಲ್ಪ ಬಿಸಿ ಆಗಲಿ ಅದು. ಆಗಲಿ. ಸೊ ಎಣ್ಣೆ ಸ್ಪ್ರೆಡ್ ಮಾಡ್ಲಿಕ್ಕಿದೆ ಹೇಳಿ. ನಾನು ಹೆಸರು ಕಾಳಿನ ಪೆಸರೆಟ್ ಅಂದ ಪೆಸರೆಟ್ ತಕ್ಷಣ ಅಂದ್ರೆ ಸ್ವಲ್ಪ ಮುಚ್ಚಿ. ಮುಚ್ಚಲಾ? ಓಕೆ. ಸೊ ಕಂಪ್ಲೀಟ್ ಹಸಿರು ಕಲರ್ ಅಲ್ಲಿ ಸಿಗುತ್ತೆ ಅಂತ ಅನ್ಕೊಂಡೆ. ಹೌದು. ಇದು ಹಸಿರು ಕಲರ್ ಅಲ್ಲಿ ಇದು ಸಿಗುತ್ತಾ? ಆಗುವಾಗ ಹಸಿರು ಕಲ್ಲೇ ಬರ್ತದೆ. ಹೌದಾ? ಹೌದು. ಓಕೆ. ಬಟ್ ಹೀಗೆ ನೋಡಿದಾಗ ಕಲರ್ ಚೇಂಜ್ ಇದೆ. Change. ಓಕೆ ಡನ್. ನೋಡೋಣ. ಅಂಡ್ ಈರುಳ್ಳಿ, ಟೊಮೆಟೊ ಟೊಮೆಟೊ, ಎಲ್ಲ ಕಾಯಿ ಹಾಕಿದೀವಿ. ಮೆಣಸು. ಕಾಯಿ ಮೆಣಸು ಕಾಂಬಿನೇಷನ್ ಚೆನ್ನಾಗಿರ್ಬೋದು Chilli ಇವಾಗ. powder. ಎಸ್, ನಮ್ಮ ಅರುಣಾ ಚಿಲ್ಲಿ ಪೌಡರ್ ಅಂದಮೇಲೆ ಟೇಸ್ಟ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಇವಾಗ. ಇಲ್ಲ ಆಗಿದೆಯಾ? ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದರ ಮೇಲೆ ಸ್ವಲ್ಪ. ಮೇಲ್ಗ ಸೈಡಾ? ಮೇಲೆ ಮೇಲೆ. ಸಾಕು. ಓಕೆ. ತೆಗಿಲ್ಲ. ಎಸ್. ಇದನ್ನ ಮಗುಚಿ ಹಾಕ್ಲಿಕ್ಕಿದೆಯಾ ಅಥವಾ ಮಗ್ಚಿ ಹಾಕ್ಲಿಕ್ಕೆ ಇದೆ? ಹೌದು. ಹಾ. ಸ್ವಲ್ಪ ಸಣ್ಣಗೆ ಮಾಡಿ. ಹಾ. ಇನ್ನು ಸ್ವಲ್ಪ ದಪ್ಪಗೆ ಮಾಡಿದ್ರೆ ಪಿಜ್ಜಾ ತರ ಆಗುತ್ತೆ. ನಂತರ ತಿನ್ಬೋದು. ಬಿಸಿ ಬಿಸಿ ಮಾತ್ರ ತಿನ್ಬೇಕಿದು. ಹೌದಾ? ಹ್ಮ್. ಓಕೆ. ತಣ್ಣಗಾದ್ರೆ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ತಣ್ಣಗಾದ ನಂತರ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಹಲ್ಲು ಗಟ್ಟಿ ಬೇಕು. ಅಲ್ಲಿ ಅಷ್ಟು ಗಟ್ಟಿ ಆಗ್ತದೆ. ಇಲ್ವಾ? ಓಕೆ. ಬಿಸಿ ತಿಂದ್ರೆ ಮಾತ್ರ ರುಚಿ ಅದು. ಸೊ ಹಾಗಿದ್ರೆ ಮುಂಚೆ ಮಾಡಿ ಇಡಕ್ಕಾಗಲ್ಲ. ಇಲ್ಲ, ಸೊ ಈ ತರ. ಒಬ್ಬೊಬ್ರಿಗೆ ಕೂತಾಗ ಒಬ್ಬೊಬ್ರಿಗೆ ತೆಗೆದುಕೊಡುದು. ಓಕೆ ಡನ್. ಇದರಲ್ಲಿ ಹಾಕುವ. ಹಾ. ಓಕೆ, ವಾವ್. ಸ್ವಲ್ಪ ಹಾಕಿದ್ರೆ ಎಣ್ಣೆ ಹಾಕ್ಲಾ? ಸ್ವಲ್ಪ. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಆಫ್ ಮಾಡಲಾ? ಆಫ್ ಮಾಡಿ. ಓಕೆ. ರೆಡಿ ಆಗಿದೆ ಇದು. ಎಸ್. ಹೆಸರು ಪೆಸರೆಟು ರೆಡಿ ಆಗಿದೆ. ತಿಂದು ಟೇಸ್ಟ್ ಮಾಡಿ ಕೇಳಿ. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
ಮೊಟ್ಟೆ ಆಮ್ಲೆಟ್ ಮಾಡಿದಾಗ ಹೇಗೆ ಪರಿಮಳ ಬರುತ್ತೋ ಅದೇ ತರ ಬರ್ತಾ ಇದೆ ಇವಾಗ. ಸೊ ಇವಾಗ ಕೂಡ ಮೊಟ್ಟೆ ತಿನ್ನೋಣ ಅಂತ ಆಸೆ ಆಗ್ತಾ ಇದೆ, ನೋಡೋಣ. ಎಸ್ ವೀಕ್ಷಕರೇ, ಸೂಪರ್ ಆಗಿ ಹೆಸರು ಕಾಳಿನ ಪೆಸರೆಟ್ಟು ರೆಡಿ ಆಗಿದೆ. ಅಂಡ್ ಹೇಳ್ದಂಗೆ ಗ್ರೀನ್ ಕಲರ್ ಅಲ್ಲಿ ಕಾಣ್ತಾ ಇದೆ, ಅದರ ಮೇಲೆ ಸ್ವಲ್ಪ ಫ್ರೈ ಆದಂಗೆ ಸೂಪರ್ ಆಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಬೇಗ ತಿನ್ನೋಣ ಅಂತ ಅನಿಸ್ತಾ ಇದೆ. ಸೊ ಮೇಡಮ್ ಹೇಳಿದ್ದಾರೆ ಬಿಸಿ ಬಿಸಿ ಇರುವಾಗ್ಲೇ ತಿನ್ಬೇಕು ಅಂತ. ಸೊ ಬಿಸಿ ಇರುವಾಗ್ಲೇ ಹೇಗ್ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬನ್ನಿ. ಹೆಸರು ಪೆಸರಟ್ಟು ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಹೆಸರು ಕಾಳು ಉದ್ದಿನ ಬೇಳೆಯನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಹಸಿಮೆಣಸು, ಅರುಣ ಮೆಣಸಿನ ಪುಡಿ, ಅರುಣ ಅರಿಶಿನ ಪುಡಿ, ಟೊಮ್ಯಾಟೊ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಂಡರೆ ಹೆಸರು ಕಾಳು ಪೆಸರಟ್ಟು ಸವಿಯಲು ಸಿದ್ಧ. ಎಸ್ ಮೇಡಮ್, 2 ರೆಸಿಪಿ ಮಾಡಿಕೊಟ್ಟಿದ್ದೀರಾ. ಇವಾಗ ಟೇಸ್ಟ್ ಮಾಡುವಂತಹ ಸಮಯ. ಟೇಸ್ಟ್ ಮಾಡೋಣ. ಓಕೆ. ಸೊ ಮೊದಲಿಗೆ ತಿಂಗಳಾವ್ರೆ ಬೆಂದಿ. ಓಕೆ. ಹಾಂ, ಓಕೆ. ಸೊ ಟೇಸ್ಟ್ ಮಾಡೋಣ. ನೀವು ತಗೊಳ್ಳಿ. ದೋಸೆ ತಂದು ಕೊಟ್ಟಿದ್ದೀರಾ, ದೋಸೆ ಜೊತೆ ತಿನ್ನೋದಕ್ಕೆ. ಫುಲ್ಲು ಎಲ್ಲ ಫ್ಲೇವರ್ ಮಿಕ್ಸ್ ಆಗಿ ಖುಷಿ ಆಗ್ತಿದೆ ತಿನ್ನೋದಕ್ಕೆ. ಹುಳಿನೂ ಇದೆ, ನಾವು ಬಿಂಬುಳಿ ಹೇಳ್ತೀವಿ. ಸೊ ಅದನ್ನ ಕೂಡ ಆಡ್ ಮಾಡಿರೋದ್ರಿಂದ ಹುಳಿ ಫ್ಲೇವರ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಸಿಗ್ತಾ ಇದೆ ಅಲ್ವಾ. ಕ್ಲಾಸ್ ಆಗಿದೆ. ಅಂಡ್ ದೋಸೆ ಜೊತೆಗಂತೂ ಹೇಳಿ ಮಾಡಿಸಿದ್ದು. ಅಂಡ್ ಅನ್ನದ ಜೊತೆಗೂ ಕೂಡ ಹಾಗೇನೆ ಎಷ್ಟಿದ್ರು ಕೂಡ ಖಂಡಿತ 100%. ಅಂಡ್ ಅನ್ನ ಅಂದ ತಕ್ಷಣ ನಮ್ಮ ಅನ್ನದ ಜೊತೆಗೆ ಅನ್ನ ನಾರ್ಮಲ್ ಅಕ್ಕಿ ಇದ್ರೆ ಸಾಕಾಗಲ್ಲ, ನಮ್ಗೆ ಬೇಕಾಗಿರುವಂತದ್ದು ಡಬಲ್ ಸ್ಟಾರ್ ರೈಸ್. ಅದಿದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಜಾಸ್ತಿ ಊಟ ನಾವು ಮಾಡ್ತಾ ಇರ್ಬೋದು. ಎಸ್, 100%. ಅಂಡ್ ನೆಕ್ಸ್ಟ್ ಟೇಸ್ಟ್ ಮಾಡೋಣ. ಓಕೆ, ನೀವು ಟೇಸ್ಟ್ ಮಾಡಿ. ಎಸ್, ಹೆಸರು ಕಾಳಿನ ಪೆಸರಟ್ಟು. ಇದು ಕೂಡ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕಾಯಿ ಮೆಣಸು ಹಾಕಿರೋದ್ರಿಂದ, ಮೆಣಸಿನ ಹುಡಿ ಹಾಕಿರೋದ್ರಿಂದ ಜಾಸ್ತಿ ಫ್ಲೇವರ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಿನ್ನೋದಕ್ಕೆ ಖುಷಿ ಆಗ್ತಾ ಇದೆ. ಬರೀ ಹೆಸರು ಕಾಳು ಹಾಕಿದ್ರೆ ಅಷ್ಟೊಂದು ಮಜಾ ಬರ್ತಿರ್ಲಿಲ್ಲ. ಬಟ್ ಇಲ್ಲಿ ಆನಿಯನ್ ಮತ್ತೆ ಟೊಮೆಟೊ ಇರೋದ್ರಿಂದ ಜಾಸ್ತಿ ಟೇಸ್ಟ್ ಸಿಗ್ತಾ ಇದೆ. ನನ್ಗಂತೂ ಖುಷಿ ಆಯ್ತಪ್ಪ. ನಿಮ್ಗೆ ಹೇಗೆ ಅನಿಸ್ತು? ನನಗೆ ಭಾರಿ ಖುಷಿ ಆಯ್ತು ಇಲ್ಲಿ ಬಂದು ನೀವು ನಮ್ಮನ್ನು ಕರೆದು ಇದು ಮಾಡಿಸಿದ್ದಕ್ಕೆ. ಭಾರಿ ಖುಷಿ ಆಯ್ತು. ನಮ್ಮ ಟಿವಿಯವರಿಗೆ ನಮ್ಮ ತುಂಬಾ ಧನ್ಯವಾದಗಳು ಮೇಡಮ್. ಇಲ್ಲಿ ಬಂದು 2 ರೆಸಿಪಿನ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮ್ಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಹಾಗೆ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಂತೂ 2 ಸೂಪರ್ ಆಗಿರುವಂತಹ ರೆಸಿಪಿಯನ್ನು ನಾವು ನೋಡಿದ್ವಿ. ಒಂದು ತಿಂಗಳಾವರೆ ಬೆಂದಿ, ಮತ್ತೊಂದು ಹೆಸರು ಕಾಳಿನ ಪೆಸರೊಟ್ಟು. 2 ರೆಸಿಪಿ ಕೂಡ ಸೂಪರ್. ಅಂಡ್ ಡೆಫಿನೆಟ್ಲಿ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸದ್ಯಕ್ಕೆ ಇವತ್ತಿನ ಈ ಒಂದು ಎಪಿಸೋಡ್ ನ ಮುಗಿಸ್ತಾ ಇದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಅತಿಥಿಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು. ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ.